ಡ್ರಗ್ಸ್ ವಿರುದ್ಧ ಮಂಗಳೂರು ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಬೋಳೂರು ಪರಿಸರದಲ್ಲಿ ಗಾಂಜಾವನ್ನ ರಿಕ್ಷಾದಲ್ಲಿ ತಂದು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾ ಇದ್ದಂತಹ ಮೂವರನ್ನ ಬರ್ಕೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಂಧಿಸಿ 2 ಕೆಜಿ 133 ಗ್ರಾಂ ಗಾಂಜಾವನ್ನ ಮತ್ತು ಗಾಂಜಾ ಮಾರಾಟಕ್ಕೆ ಬಳಕೆ ಮಾಡಿದಂತಹ ಆಟೋ ರಿಕ್ಷಾ ಹಾಗೂ 3 ಮೊಬೈಲ್ ಫೋನ್ ಸೇರಿದಂತೆ ಒಟ್ಟು 1,36,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಂಗಳೂರು ನಗರದ ಬಂದರಿನ ಅಜುಜುದ್ದೀನ್ ರಸ್ತೆಯ 28 ವರ್ಷ ಪ್ರಾಯದ ಗಣೇಶ್, ಡೊಂಗರಕೇರಿ ಭೋಜರಾವ್ ಲೇನ್ ನಿವಾಸಿ 25 ವರ್ಷ ಪ್ರಾಯದ ರಾಹುಲ್ ಗಟ್ಟಿ ಮತ್ತು ಕುದ್ರೋಳಿಯ 27 ವರ್ಷ ಪ್ರಾಯದ ಅಭಿಲಾಷ್ ಎಸ್ ಕರ್ಕೇರ ಬಂಧಿತ ಆರೋಪಿಗಳು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಆರೋಪಿಗಳ ವಿರುದ್ಧ ಬರ್ಕೆ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ನಡೀತಾ ಇದೆ.